ಅವಶ್ಯಕತೆ ಏನಿಲ್ಲ. ಸಿಟಿ ರವಿ ಅಂತ ಹೇಳ್ತಾರೆ, ನಾಯಕರು ಹೇಳ್ತಾರೆ ಏನಂದರೆ ಇದು ಸಿದ್ದರಾಮಯ್ಯನವರೇ ಉಳಿಸಿರುವಂಥ ದಾಳ ಇದು. ನೋಡಿ, CT ರವಿ ಅವರಿಗೆ ಸ್ವಲ್ಪ ಸುಣ್ಣಾಗಿದ್ದಾರೆ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರೆ ಒಳ್ಳೆಯದವರು. ಯಾಕೆಂದರೆ ವಿಧಾನಸಭೆಯಿಂದ ಕೂಡ ಜನ ಮನೆಗೆ ಕಳಿಸಿದ್ರು, ದೆಹಲಿಯಿಂದನೂ ಕೂಡ ಅವರು ವಾಪಸ್ ಚಿಕ್ಕಮಗಳೂರು ಕಳಿಸಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ಬಾಯಿ ತೆಗೆಯೋದು ಸರಿಯಿಲ್ಲ. ಯಾಕಂದರೆ ಅವರು ವಿರೋಧ ಪಕ್ಷ ನಾಯಕನೇ ಆಯ್ಕೆ ಮಾಡೋಕ್ಕಾಗಿಲ್ಲ. ಸೊ ಮತ್ತು ಏನು ಮಾತಾಡ್ತಾರೆ ಅವರು? ಸುಮ್ಮನೆ ದಿವಸ ಒಂದು ಅವ್ರಿಗೆ ಪತ್ರಿಕೆಗೆ ಹೋಗೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ, ಸುದ್ದಿಲಿರಬೇಕು ಅಂತ. ಸೊ ಆ ಥರ ಅವರ ಬರೀ ಈ ಥರ ಹೇಳಿಕೆಗಳು ಖಂಡಿತವಾಗಿ ಒಳ್ಳೆಯದಲ್ಲ. ನಾವು ನಮ್ಮ ಪಕ್ಷದಲ್ಲಿ ಇವ್ರ ಹಿಂದೆ ಎಲ್ಲ ಚುನಾವಣೆ ಪೂರ್ವದಲ್ಲಿ ಇವರು ಒಗ್ಗಟ್ಟಿಲ್ಲ, ಇಬ್ಬರಿಗೆ ವ್ಯತ್ಯಾಸ ಅಂತ ಎಷ್ಟು ಹೇಳಿದ್ರು. ಅಲ್ಟಿಮೇಟ್ಲಿ ಏನಾಯಿತು? ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಈಗಲೂ ಕೂಡ ಒಗ್ಗಟ್ಟಿಂದನೇ ಇದ್ದೀವಿ. ಇದೆಲ್ಲ ರಾಜಕೀಯದ ಬೆಳವಣಿಗೆಗಳು ಆಗ್ತದೆ. ಇದು ಇಂಥ ತೀರ್ಮಾನಗಳು ನಮ್ಮ ವರಿಷ್ಠರು ಮಾಡ್ತಾರೆ. ಯಾವುದೇ ರೀತಿಯ ಒಡಕು ಅಥವಾ ಸಮಸ್ಯೆ ಅಥವಾ ತೊಂದರೆ ಏನೂ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿದ್ದೀವಿ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಕೂಡ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾವ ಸಮಸ್ಯೆ ಏನಿಲ್ಲ.